ಎಡಬಿಡದೆ ಸುರಿಯುತ್ತಿರುವ ಅಕಾಲಿಕ ಮಳೆ ಭಾರಿ ಅನಾಹುತವನ್ನೇ ಸೃಷ್ಟಿ ಮಾಡಿದ್ದು, ಇದರ ಬೆನ್ನಲ್ಲೇ ಮುಂಗಾರು ಪ್ರವೇಶಿಸಲಿದ್ದು ಮುಂದಿನ ವಾರದಿಂದ ಮತ್ತಷ್ಟು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಾನ್ಸೂನ್ ಪ್ರವೇಶಕ್ಕೂ ಮುನ್ನ ಸುರಿಯುತ್ತಿರುವ ಮಳೆಯಿಂದಾಗಿ ಈಗಾಗಲೇ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಬಾರಿ ಅವಧಿಗೂ ಮುನ್ನ ಪ್ರವೇಶಿಸುತ್ತಿರುವ ಮಾನ್ಸೂನ್ ಮಾರುತಗಳು ಭಾರಿ ಮಳೆ ಸುರಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಈ ಬಾರಿ ಸುರಿಯಲಿರುವ ಮಳೆ ಕರಾವಳಿ ರಾಜ್ಯಗಳಲ್ಲಿ ಪ್ರವಾಹ ಪರಿಸ್ಥಿತಿಯನ್ನೇ ತಂದೊಡ್ಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಬಾರಿ 3 ದಿನ ಮೊದಲೇ ಮಾನ್ಸೂನ್ ಮಳೆಯಾಗಲಿದ್ದು, ಪ್ರತಿ ವರ್ಷ ಜೂನ್ 1ರಂದು ಪ್ರವೇಶಿಸುತ್ತಿದ್ದ ಮಾರುತಗಳು ಈ ಬಾರಿ ಮೇ 27ರಂದೇ ಪ್ರವೇಶಿಸುತ್ತಿವೆ. ಕೇರಳಕ್ಕೆ ತಲುಪುತ್ತಿದ್ದಂತೆಯೇ ಭಾರೀ ಮಳೆ ಸುರಿಸಲಿರುವ ಮಾನ್ಸೂನ್ ಮಳೆ ಕರ್ನಾಟಕಕ್ಕೆ ಬರುತ್ತಿದ್ದಂತೆಯೇ ಮಳೆ ಪ್ರಮಾಣ ತಗ್ಗಿಸುವ ಸಾಧ್ಯತೆ ಇದೆ. ಹಾಗಾಗಿ ಭಾರೀ ಮಳೆಯಾಗುವ ಸಾಧ್ಯತೆ ಕಡಿಮೆ ಇದೆ ಎಂದು ಹೇಳಿದೆ. ಮಾನ್ಸೂನ್ ಮಳೆ ಈ ಬಾರಿಯೂ ಉತ್ತಮ ಮಳೆಯಾಗಲಿದ್ದು, ದೇಶಾದ್ಯಂತ ಮಳೆ ಕೊರತೆ ಕಾಡುವುದಿಲ್ಲ. ಸದ್ಯ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ಬಿಸಿಗಾಳಿ ಬೀಸುತ್ತಿದ್ದು, ಗರಿಷ್ಠ 45 ಡಿಗ್ರಿ ತಾಪಮಾನವಿದೆ. ಮುಂದಿನ ವಾರದಿಂದ ಇದು ತಗ್ಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.